ಯಾರು ಹಿತವರು ಈ ನಮ್ಮೊಳಗೆ. ಮೋಸ್ಟ್ಲಿ ಮೊಬೈಲ್ ಎಲ್ಲೋ ಬಿದ್ದಿದೆ, ಸಿಗ್ತಾ ಇಲ್ಲ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಈಗ ಹೊರಗಂಟೆಯಲ್ಲಿದ್ದೀವಿ. ಸೊ ಐ ಜಸ್ಟ್ ರೀಚ್ಡ್. ಬೈಕ್ ಇದು ಆಲ್ಮೋಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇದು ರೈಡ್ ಮಾಡ್ತಿದ್ದೀನಿ ಅಂತೇಳಿ. ಆ್ಯಸ್ ಆಫ್ ನಾವು ಇದು ರ್ಯಾಲಿ ಕಿಟ್ ಆಗಿದೆ, ಅದಕ್ಕೆ ಸ್ವಲ್ಪ ಕಾಲೆಲ್ಲ ರೀಚ್ ಆಗೋಕ್ಕೆ ಕಷ್ಟ ಆಗ್ತಾಯಿದೆ, ಎಷ್ಟು ಉದ್ದ ಆಗುತ್ತೆ ಬೈಕ್. ಸೊ ಇನ್ನೂ ಒಂದಿದಿಲ್ಲ. ಓಕೆ, ಗುಡ್ ಮಾರ್ನಿಂಗ್. ಸೊ ಅಲ್ಲಿ ಅಷ್ಟು ಕತ್ಲಾಯ್ತು ಆ್ಯಕ್ಚುಲಿ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಬೈಕ್ ಅಲ್ಲೇ ಮುಂದೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತೇಳಿ. ಇದು ನಂಗೆ ಆಲ್ಮೋಸ್ಟ್ ಇದು ಹೈಟ್ ಎಷ್ಟಿದೆ ಅಂದರೆ ಈವನ್ ಅಡ್ವೆಂಚರ್ಗಿಂತಲೂ ಆ್ಯಕ್ಚುಲಿ ಜಾಸ್ತಿನೇ. ನಂಗೆ ಕಾಲು ಆಲ್ಮೋಸ್ಟ್ ತುದಿಯಲ್ಲಿ ಇಟಕತ್ತೆ. ಸೊ ಕೂತು ಇಳಿಯೋಕ್ಕೆಲ್ಲ ಸ್ವಲ್ಪ ಕಷ್ಟ, ಸ್ವಲ್ಪ ಸರ್ಕಸ್ ಮಾಡೋಕ್ಕಾಗ್ತದೆ. ಇವಾಗ ಆನ್ ದ ವೇ ಟು ಚಾರ್ಮಾಡಿಯಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ಸಾಯಿ ನಂದು ಅಡ್ವೆಂಚರ್ 390 ಓಡಿಸ್ತಾ ಇದ್ದಾನೆ. ಸೊ ಪ್ಲ್ಯಾನ್ ಏನಂತ ಹೇಳಿದರೆ, ಒಂದು ಕೆಲವು ಟ್ರೈಲ್ಸ್ ಮಾರ್ಕ್ ಮಾಡಿರೋದು ಇದೆ ಸಾಯಿ ಹೇಳ್ದ. ಸೊ ಆ ಟ್ರೈಲ್ಸ್ ಎಲ್ಲ ಮುಗಿಸಿ ಈ ಬೈಕನ್ನು ಆಲ್ಮೋಸ್ಟು ನಾನು ಆ್ಯಕ್ಚುಲಿ ಎಕ್ಸ್ಪಲ್ಸ್ ಎಲ್ಲ ಓಡಿಸಿದ್ದೀನಿ, ಬಟ್ ಈ ಬೈಕ್ ಇದು 4V ಓಡಿಸಿರಲಿಲ್ಲ. ಇವಾಗ ಫಸ್ಟ್ ಟೈಮ್ ಅದೇ ಒಂದು ರಿವ್ಯೂ ಥರ ಮಾಡೋಕ್ಕೆ ತಗೊಂಡಿರಿದ್ದೀನಿ. ಶ್ರೇಯಸ್ ಇದ್ದು ಬೈಕ್ ಇದು, ಶ್ರೇಯಸ್ ಫ್ರಮ್ ಝೀರೋ ಗ್ರಾವಿಟಿ ಮಂಗಳೂರು. ಅವ್ರು ಫುಲ್ ಈ ಬೈಕಿಗೆ ರ್ಯಾಲಿ ಕಿಟ್ ಎಲ್ಲ ಹಾಕಿ ಒಂಥರ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೆ ಖುಷಿ ಆಗುತ್ತೆ ಒಂಥರ. ಅದೇ ರ್ಯಾಲಿ ಕಿಟ್ ಹಾಕಿರೋದಕ್ಕೆ ಇದರ ಹೈಟು ಇನ್ಕ್ರೀಸ್ ಆಗಿದೆ. ಯೂಶ್ವಲಿ ಇಲ್ಲ ಅಂದರೆ ನಿಮಗೆ ಎಕ್ಸ್ಪಲ್ಸ್ ನಾರ್ಮಲ್ ಹೈಟಿಗೆ ಬರೋದು, ಇದು ರ್ಯಾಲಿ ಕಿಟ್ ಹಾಕಿರೋದಕ್ಕೆ ಸ್ವಲ್ಪ ಉದ್ದಕ್ಕೆ ಬರುತ್ತೆ. 94. ಓಕೆ ಓಕೆ ನಡೀತಾ ಇದೆ. ಇಲ್ಲಿ ಅಷ್ಟು ಸ್ಟ್ರೈಟ್ ರೋಡ್ ಇಲ್ಲ ಓಡ್ಸೋಕ್ಕೆ. 100+. ಸ್ಮೂತ್ ಇದೆ ಆ್ಯಕ್ಚುಲಿ. ಈವನ್ ಅಟ್ 90-95 ಹೋದಾಗಲೂ ಆಲ್ಮೋಸ್ಟ್ ಸ್ಮೂತೇ ಇದೆ. ನಾನು ನೋಡ್ತೀನಿ ಎಷ್ಟು ಸ್ಪೀಡ್ವರೆಗೆ ಇದೆ. ಮ್ಯಾಕ್ಸ್ ಸ್ಪೀಡ್ ಒಂದ್ಸಲ ಹಾಗೆ ಟ್ರೈ ಮಾಡ್ತೀನಿ. ಕರೆಕ್ಟ್. Where are you going? ಓಕೆ, ನಮ್ಮದಿಲ್ಲಿ ಬ್ರೇಕ್ಫಾಸ್ಟ್ ಆಯಿತು ಶ್ವೇತಾ ಕ್ಯಾಂಟೀನ್ ಅಂತೇಳಿ. ಆಲ್ಮೋಸ್ಟು ಕಕ್ಕಿಂಜೆ ಅನಿಸುತ್ತೆ ಇದು. ಸೊ ಇಲ್ಲಿಂದ ಮುಂದೆ ಹೋದರೆ ಆ ಕಡೆ ನೆರಿಯಾ, ಈ ಕಡೆ ರೋಡಲ್ಲಿ ಹೋದರೆ ಕೆಲವು ಟ್ರೈನ್ಸ್ ಇದೆ.
ಹೌದಾ? ಇಲ್ಲಿ ಡ್ರೋನ್ ಹಾರಿಸ್ತಿದ್ದೆ. ಸೊ ಅಲ್ಲೊಬ್ಬರು ಹೆಂಗಸಿದ್ದಾರೆ, ಅವ್ರ ತೋಟ ಅಂತೆ. ಅವರು ಫುಲ್ಲು ಓಡ್ಕೊಂಬಂದು ಅವ್ರ ಹತ್ರ ಕೇಳಿದೆ, ಏನಾದ್ರು ಮದ್ದು ಬಿಡ್ತಾ ಇದ್ದಾರೋ ಆ ತೋಟಕ್ಕೆ ಅಂತ. ಟಿ ವಿಯವರೆಲ್ಲ ಈ ಡ್ರೋನಲ್ಲಿ ಅದೇನೋ ಮದ್ದು ಬಿಡೋದು ಅದು ಇದೆಲ್ಲ ತೋರಿಸಿ ಅದು ಇದೆಲ್ಲ ಮೋಸ್ಟ್ಲಿ ಇವರೆಲ್ಲ ಸುಮ್ಮನೆ ಪ್ಯಾನಿಕ್ ಆಗ್ತಾರೆ ಪಾಪ. ಓಕೆ, ನಮ್ಗೆ ಇಲ್ಲೊಬ್ಬರು ಸಿಕ್ಕಿದ್ರು. ಅವರೊಂದು ಯಾವುದೋ ಇಲ್ಲಿ ದೇವಸ್ಥಾನ ಇದೆಯಾ ಅಂದೆ ಟಾಪಲ್ಲಿ, ಅದೊಂದು ತೋರಿಸ್ತೀನಿ ಅಂತ ಹೇಳಿದರು. ಪ್ಲಸ್ ಅವರಿಗೆ ಕೆಲವು ರೂಟ್ ಕೇಳ್ತಾ ಇದ್ವಿ, ಟ್ರೈಲ್ಸ್. ನೈಸ್, ನೋಡೋಣ. ಹರೀಶ್ ಪೂಂಜಾ ತಾವು ಅಲ್ಪ ಫೋಟೋ ಬಾರ್ದಿತ್ತೀನಿ ಆಯ್ತ ಹರೀಶ್ ಪೂಂಜಾ ಎಡ್ಡ ವರ್ಕ್ ಮಾಡ್ತಾರಿಗೆ ಅವ ಅದಾ ರೋಡ್ ಊರ ಎಡ್ಡ ಮಾಲ್ದೇರ್ ಶ್ರೀ ಕ್ಷೇತ್ರ ಕಾಟ ಅಜಯ ದುರ್ಗಾ ಪರಮೇಶ್ವರ ದೇವಸ್ಥಾನ 3 ಕಿಲೋಮೀಟ್ರ್ 3 ಕಿಲೋಮೀಟರ್ ತೋರಿಸ್ತದೆ. ಓ ಅತ್ತೆ ಬಾರ್ ಶೋಕನೆಗೆ ಹೋಗ್ಬಂಡೆ ಕಲ್ಲದ ಮಿತ್ತು ಹೋಗ್ಬಂಡು పోయాడు పోయా తొందరగా చేద్దాం ಇನ್ನೊಂದು ಧರ ಒಂದನ್ನ ಆತಣ್ಣ లాక్డౌన్ డే అయిన ಅಂದ అవు సీదా పోండ ಸಾಕ ಚೆನ್ನಾಗಿದೆ.
ಇಲ್ಲಿ ನಿಮಗೆ ಒಳ್ಳೆ ಇದರ ನದಿ ಸೈಡ್ಗೆ ಹೋಗ್ಬೋದು. ಈ ಟೆಂಪಲ್ ಇಲ್ಲಿ ಜಾತ್ರೆ ಎಲ್ಲ ಆಗ್ತಾ ಇರುತ್ತಂತೆ, ಗುಳಿಗೆ ಕಟ್ಟೆ ಎಲ್ಲ ಉಂಟು. ಥ್ಯಾಂಕ್ಸ್ ಟು ವರದ್ ನಮಗೆ ಅದು ಟೆಂಪಲ್ ಎಲ್ಲ ತೋರಿಸಿದ. ಆ್ಯಕ್ಚುಲಿ ದೇವಗಿರಿ ಚರ್ಚ್ ಅದು ಶಿಪ್ಪದಲ್ಲ ಕೊಂಡ ಅದೇ ಶೇಪ್ ಅಂಚನೆ ಉಂಡು, ತುಂಬ ಫೇಮಸ್ ಅಂತ ಇದು ಚರ್ಚ್. ಭಾಳ ಶೇಪ್ ಉಂಡು, ಇದೊಂಥರ ಬೋಟ್ ಶೇಪಲ್ಲಿ ಇದೆಯಾ ಅಂತ ಅದು ಎದುರುಗಡೆ ಕಾಣುತ್ತೆ. ಮೋಸ್ಟ್ಲಿ ಮೇಲ್ಗಡೆ ಇನ್ನೂ ಹಾಗೆ ಕಾಣ್ಬೋದು, ಚೆನ್ನಾಗಿದೆ ಇದು. ಜಾಲಿ ಆಫ್ ಮಾಡಿ ಅದು ಇಷ್ಟೇ ಎಮ್ ಟಿ ಸಿ ಆಫ್ ಮಾಡಿ ಇದನ್ನ ಇದಾದ ಲೂಸ್ ಆಫ್ ಗಾಡಿ ಸೊ ಉಂಟೆಲ್ಲ ಗಾಡಿ ಬಿಟ್ಟಾಗ ಎಂಚಿನ ಸೂಪರ್ ಆಗ್ಬಿಟ್ಟಿದೆ ಅಲ್ಲ ಅಂತೀಯಾರ ಅವು ಇಲ್ಲಿ ಅಭ್ಯಾಸ ಮಾಡು ಮಾತ್ರ ಆ ಸ್ಲೈಡ್ ಗೊತ್ತಾನೆ ಅಭ್ಯಾಸ ಅನ್ನಬೇಕು ಗಮ್ಮತ್ ಹಾಕೊಂಡು ಆವಾಗ ಅವ್ರು ನೋಡಿ ಹಿಂಗೆ ಅಲ್ಲಿ ಬಂದು ಫೋಟೋ ಇದು ಅಲ್ಲಿ ನಾ ಮೈನ್ಸೆಲ್ಲ ಬರ್ರಿ ಅಂತ ಮದಿಯಲ್ಲ ಬರೋದು തീർത്ത് ഇല്ലാഗ് വാക്കലായിട്ടാണ് ആ ಅವನ ಅವು ಇಲ್ಲಾಗ ಅಕ್ಕಂದು ರೋಡ್ ಪೋಪುಜ ಅಂದ ಲಾಸ್ಟೇ ಅಂಚಿಗೆ ಅದೇ ಕೇಂದ್ರ ಪಂಡ ಈ ಮೆಟಿಜ್ಜಿಗೆ ಲಾಸ್ಟ್ಗೆ ಅರೆ ಟೆನ್ಷನ್ ನಾವು ಪೋ ಮಲ್ಲ ಪಂಜ ನಾವು ಓ ಅಲ್ಲ ಮೂಲ ಪೋಲಿಯೋ ಓಯ್ ಅಲ್ಪ ನೀರಿಡು ಬೋಲಾಗೆ ಅಲ್ಲ ನೀರಿಡು போகிறோமா வண்டி நானே வண்டி எனக்கு ఆయనే బండి సత్య తూలాగా బారు చోకుండు ఆయన బండి పోలేను ಬರ್ಚು ನಾನು ವೀಡಿಯೋ ಬಂದು ಒಂದೊಂದು ಬೋಲಿ ತೊಂದರೆ ಅಂದ್ರೆ ಫಾಸ್ಟ್ పోవచ్చు బ్యాలెన్స్ పోపు నీకు కాతే ಅವು ಎಂಕ ಡೌಟ್ ನೀರು ಡೇಪಲ್ ಅಂಚೆನೆ ಅನ್ನ ಮಿಸ್ಟೇಕ್ ಸ್ಪೀಡ್ ಬಾಯ್ ಬೆಟ್ಟಿಗೆ ಅವು ಒಂದು ಮಲ್ಪುಂಡು ಜಾಸ್ತಿ ಓಕೆ ಒಂದು ನಿಮಿಷ ಮೋಸ್ಟ್ಲಿ ಮೊಬೈಲ್ ಎಲ್ಲೋ ಬಿದ್ದಿದೆ ಸಿಗ್ತಾ ಇಲ್ಲ ನನ್ನ ಪಾಕೆಟಲ್ಲಿ ಇರ್ತಿದ್ದೆ ಯೂಶ್ವಲಿ ಪಾಕೆಟಲ್ಲಿಲ್ಲ ಬರೋ ಎಲ್ಲೋ ಬೀಳ್ಸಿದ್ದೀನ ಸಾಯಿ ಆ ಕಡೆ ಹೋದ ನೋಡಲಿಕ್ಕೆ ನಾನು ಈ ಕಡೆ ಹೋಗ್ತಾ ಇದ್ದೀನಿ
ವಾಟ್ ಹ್ಯಾಪನ್? ಎಷ್ಟು ಬ್ಲಂಡರ್ ಅಂತ ಹೇಳಿದರೆ, ನಾವು ಆ್ಯಕ್ಚುಲಿ ಇಲ್ಲಿ ಬಂದು ಇಲ್ಲಿ ಆ ಫೋಟೋ ತೆಗೆದು ಇದು ಆಫ್ ರೋಡ್ ತಗೊಂಡು ಹೋಗಿದ್ವಿ. ತುಂಬ ಹೋಗಿದ್ವಿ, ಒಂದು 6 ಕಿಲೋಮೀಟರ್ ಪ್ಲಸ್ ಹೋಗಿದ್ವಿ ಮೋಸ್ಟ್ಲಿ. ಫುಲ್ ಆ ಕಡೆ ಹೋದ್ಮೇಲೆ ಒಂದು ಕಡೆ ಒಳ್ಳೆ ಪ್ಲೇಸ್ ಇತ್ತು, ಫೋಟೋ ತೆಗಿಯೋಣ ಅಂತ ಮೊಬೈಲ್ ತೆಗೆಯೋಣ ಅಂತ ಮೊಬೈಲ್ ಇಲ್ಲ, ಇಲ್ಲೂ ನಾನು ಬೇರೆ ಎಲ್ಲೂ ಇಟ್ಟೇ ಇಲ್ಲ. ಇಲ್ಲಿ ಫೋಟೋ ತೆಗೆದು ನೆನಪಿದೆ. ಇಲ್ಲಿ ಆಫ್ ರೋಡ್ ಒಂದು ಸಖತ್ ಹಾರಿಸ್ಕೊಂಡು ಹೋಗಿದ್ವಿ, ಎಲ್ಲೋ ಬಿದ್ದಿದೆ ಅಂತೇಳಿ. ನಾನು ಯೂಶ್ವಲಿ ಮತ್ತೊಂದು ನೋಟಿಸ್ ಮಾಡಿದೆ, ಅಲ್ಲಿ ತೂತಿತ್ತು. ಸೊ ಎಲ್ಲರೂ ಇರಬೇಕು ಅಂತ ಫುಲ್ ಇದೆಲ್ಲ ನೋಡಿದೆ, ಶೂ ಒಳಗೆ ಹೋಗೋಕ್ಕೆ ಚಾನ್ಸ್ ಇಲ್ಲ, ಅಷ್ಟು ರ್ಯಾಪ್ ಇದೆ. ಇಲ್ಲಿ ಎಲ್ಲೂ ಇಲ್ಲ. ಸೊ ಆಯಿತು, ವಾಪಸ್ ಅಲ್ಲಿ ನೆಟ್ವರ್ಕ್ ಇದೆಯಾ ಅಂತ ನೋಡಿದ್ವಿ. ಫಸ್ಟ್ ನೆಟ್ವರ್ಕ್ ಕನೆಕ್ಟ್ ಇಲ್ಲ, ಇನ್ನೊಂದು ಸಿಮ್ ಇತ್ತು, ಅದಕ್ಕೆ ಕಾಲ್ ಮಾಡೋ ರೀಚಾರ್ಜ್ ಇಲ್ಲ. ರಿಟರ್ನ್ ಬಂದು ನಂದು ಐಕ್ಲೌಡ್ ಮಾಡಿ ಅದನ್ನು ಲೊಕೇಟ್ ಮಾಡೋಣ ಅಂತ ಅಲ್ಲಿ ಪಾಸ್ವರ್ಡ್ ಗೊತ್ತಿಲ್ಲ. ಇಲ್ಲಿ ಬಂದು ಐಕ್ಲೌಡ್ ಲಾಗಿನ್ ಪಾಸ್ವರ್ಡ್ ನೆನಪಿಲ್ಲ. ಅದು ಹೇಗೋ ಇದು ಟ್ರಯಲ್ ಮಾಡಿ ಒಂದು ಪಾಸ್ವರ್ಡ್ ಏನೋ ಇದು ಮಾಡಿದಾಗ ಈಗ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕೇಳ್ತದೆ. ಅದೇ ಫೋನ್ ಇದ್ದು ಅದು ಫೋನ್ ಇಲ್ಲದೆ ನಾನು ಅದು ಅಥೆಂಟಿಕೇಟ್ ಮಾಡೋಕ್ಕಾಗ್ತಾಯಿಲ್ಲ. ಭಾನು ಕಾಲ್ ಮಾಡಿ ಅವಳಿಗೆ ಟ್ರೈ ಮಾಡಿ, ಇಟ್ಸ್ ಸೇಮ್ ಥಿಂಗ್. ಅಷ್ಟೊತ್ತಿಗೆ ಪುನಃ ಒಂದು ಸಲ ನಾವು ಕಾಲ್ ಕೊಡೋಕೆ ಹೋಗಿಲ್ಲ, ಎಲ್ಲಿ ರೋಡಲ್ಲಿದ್ದು ಯಾರಿಗಾರು ಕೇಳಿ ಹಾಕಿದ್ರೆ ಅಂತೇಳಿ. ಲಾಸ್ಟಿಗೆ ಏನು ಡಿಸೈಡ್ ಮಾಡಿದ್ವಿ ಅಂತ ಹೇಳಿದರೆ, ಇಲ್ಲಿಂದ ಫೋನ್ ಇಟ್ಕೊಂಡು ರಿಂಗ್ ಕೊಟ್ಟು ಉದ್ದಕ್ಕೆ 7 ಕಿಲೋಮೀಟರ್ ನಡ್ಕೊಂಡು ಹೋಗೋದು. ನಾವು ಅಂದ್ಕೊಂಡು ರೋಡಲ್ಲಿ ಸಿಕ್ಕಿರಲಿಲ್ಲ, ನಾವು ನೋಡಿದ್ವಿ ಸೈಡಲ್ಲೆಲ್ಲೋ ಆ ಕಡೆ ಈ ಕಡೆ ಪೊದೆಯಲ್ಲಿ ಬಿದ್ದಿದೆ ಅಂತ, ಅದು ಲೊಕೇಟ್ ಮಾಡೋಕ್ಕಾಗಿಲ್ಲ. ಫೈನಲಿ ಕಾಲ್ ಕೊಡೋವಾಗ ಇಲ್ಲಿ ಸ್ಟಾರ್ಟ್ ಮಾಡುವಾಗ ರಿಂಗ್ ಆಗ್ತದೆ, ಅದು ಇಲ್ಲಿದೆ ಅಂತ ಹೇಳಿದೆ. ನಾನು ಇದೆಲ್ಲ ತಡಕಿ ಎಲ್ಲ ನೋಡಿದ್ದೆ, ಇಲ್ಲಿದೆ, ಇಲ್ಲಿ ಸ್ವಲ್ಪ ಅದು ಇಲ್ಲಿದ್ದರೂ ಬರಲ್ಲ. ನಾನು ಇಲ್ಲೆಲ್ಲ ಹೀಗೆ ನೋಡಿದೆ, ಇಲ್ಲಿ ಬಿದ್ದರೆ ಇಲ್ಲಿವರೆಗೆ ಬಂದು ಇಲ್ಲಿ ನಿಲ್ಲುತ್ತೆ ಅಂತ. ಇಲ್ಲಿ ಎಲ್ಲೂ ಇಲ್ಲ. ಲಾಸ್ಟ್ ಟೈಮ್ ಇದೇ ಸೇಮ್ ಇನ್ಸಿಡೆಂಟ್ ಆಗಿತ್ತು. ಆಗ ಫೋನ್ ಇಲ್ಲಿ ಬಂದು ಇಲ್ಲಿ ನೇತಾಡ್ತಾ ಇತ್ತು. ಅಟ್ಲೀಸ್ಟ್ ಆವಾಗ ಭಾನು ಇದ್ಲು, ಅಲ್ಲೇ ಕಾಲ್ ಕೊಟ್ಟಾಗ ಗೊತ್ತಾಯಿತು. ಬಟ್ ಇವಾಗ ಅದೇ ಕಾಲ್ ಕೊಡೋಕ್ಕೆ ನೆಟ್ವರ್ಕ್ ಇಲ್ಲ, ಇನ್ನೊಂದು ಸಿಮ್ಮಲ್ಲಿ ರೀಚಾರ್ಜ್ ಇಲ್ಲ. ಅದನ್ನು ರೀಚಾರ್ಜ್ ಮಾಡೋಕ್ಕೆ ಇಲ್ಲಿವರೆಗೆ ಬರಬೇಕಾಯ್ತು. ಅಷ್ಟೊತ್ತಿಗೆ ನಾನು ಅಂದ್ಕೊಂಡೆ ಇದು ಎಲ್ಲೋ ಬಿದ್ದಿರಬೇಕು ಅಂತೇಳಿ. 70,000. ಓಕೆ, ಫೈನಲಿ ಫೋನ್ ಸಿಕ್ತು. ಅಟ್ಲೀಸ್ಟ್ ಸತತ ಪ್ರಯತ್ನಗಳ ನಂತರ ಹಾರ್ಟ್ ಅಟ್ಯಾಕ್ ಆಲ್ಮೋಸ್ಟ್ ಇಲ್ಲಿ ಬಂತು ಬೀಜ. ಹಾಗೆ ಅಲ್ಲೊಂದು ಆ್ಯಕ್ಚುಲಿ ಒಳ್ಳೆ ಪ್ಲೇಸ್ ಇತ್ತು, ನಾವು ಅಲ್ಲಿ ವೀಡಿಯೋ ಮಾಡೋಕ್ಕಂತೇಳಿ ಮಿಸ್ ಆಗಿದ್ದು. ಈಗ ಹೋಗ್ತೀವಿ ವಾಪಸ್ಸು. ಅಂತಿನ ರೋಡ್ ಮಾಡ ನಮಗೆ ಅಂತಿನ ರೋಡ್ ಇದೆ. 3 वाटत नाही का तो ಕಾರಣಟ್ಲೆ ಕೂಲಿ ಇದು ನೀಲ ಕಲ್ಲು ನಿಮಗೆ ಹೋರೆ ಬಂಗಾವು ಕಲ್ಲಿಗೆ ವೈದ್ಯಿಂದ ಬೋರ್ಡ್ आपनदे ಅಲ್ಲಿ ಕೊಂತೋಡ आपना ಅಂದೆ ಪಾಸ್ ಆಗ್ತದೆ ನಮ್ಮದೇ ಮುಟ ಆ ಬಂದು ఏ సైడ్ ఉంటోలియా ಅಲ್ಲಿ ಕೊಂತುಗ ಮೂಲೆನೆ ರ್ಯಾಲಿ ಗಿಟ್ಟದ ಅವಸ್ಥೆ ಅಲ್ಲ. ರೈಟ್ ಹಾಂ ಇರಲ್ಲದೆ ಪಡೋದು. ಅವರು ರೂಟೆಲ್ಲ ಹೇಳ್ಕೊಡ್ತಿದ್ದಾರೆ ನಮಗೆ ನೆಕ್ಸ್ಟ್ ಹೋಗಲಿಕ್ಕೆ. ಸೊ ಬೈಕ್ ಇಲ್ಲಿವರೆಗೆ ಅದು ಸಹ ಇದೆ, ಇದು ಸಾಯಿನೇ ಬೇಕು ಹಿಂದೆ ತೆಗಿಯೋಕ್ಕೆ, ಅವನೇ ಅದು ಸಿಟ್ಟಿರೋದು. ನನ್ನ ಕಾಲಲ್ಲಿ ಏನಾಗಲ್ಲ, ಅದು ನಾರ್ಮಲ್ ರೋಡಲ್ಲಿ ಮಾತ್ರ ಓಡ್ಸೋಕ್ಕಾಗೋದು ಇವಾಗ. ಓಕೆ, ಇಲ್ಲಿ ಆಲ್ಮೋಸ್ಟ್ ಒಂದು 3/4 ಗಂಟೆ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಂದ ಮುಂದೆ ಹೋದರೆ ಡ್ಯಾಮ್ ಸಿಗುತ್ತೆ, ಇಲ್ಲಿಂದ ಎಲ್ಲ ಒಳಗಡೆ ಹೋದರೂ ರೋಡ್ ಹೋಗುತ್ತಂತೆ ಅವ್ರು ಹೇಳಿದರು. ಸೊ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಆಮೇಲೆ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆರಿಮೆಂಟ್ ಆಯಿತು.
ಇದಾಗಿ ನಿಂತು ನಿನ್ನ ರೈಡಿಂಗ್ ಚೆನ್ನಾಗಿದೆ. ರಬ್ಬರ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಓ ಅಲ್ಲಿ ಇನ್ನೇನು ಹಾಕೊಂಡು ಅಲ್ಲ ಮುಲ್ಲಂಜಿ ಡಾಮರ್ದ ರೋಡ್ಲ ಬಂದ್ರೆ ಡಾಮ ರೋಡ್ ಆಗ್ತದೆ ಪಕ್ಕದ ರೋಡೆ. ಓ ಶಿಟ್. ಒಂದು ಸೆಕೆಂಡ್ ಇತ್ತು. ಸಾವು ಕಾರ್ ಸಿಕ್ಕಲ್ದು ಲೆಫ್ಟ್ ರೈಟ್ ಅದು ಹೆಂಗಿಲ್ಲ ಭಯಂಕರ ಖುಷಿ ಅವನು ಒಂಥರ ದಾಲ ಎಂಟೆಂಟು ಉಂಡು ರೋಡು ದಾಲ ಗೊತ್ತೇ ಒಂದು ಬೋನುಂಡು ಕಾರ್ ಹಾಂ ಎಂಚ ಉಂಡು ರೋಡ್ ಎಂಚ ಉಂಡು ಇಂಚನೆ ಅದೇ ಲೆಫ್ಟ್ ಇಡುವಲ್ಲ ಇದೆಲ್ಲ ಅಂಚಿನ ಕ್ಲಚ್ ಟೈಪ್ ಐತಿ ಗೊತ್ತಾಂತ. ಇದೊಂದು ಆಫ್ ರೋಡ್ ಆವಾಗ ಸ್ಟಾರ್ಟ್ ಆಗಿದೆ. ಒಂದು ಆಲ್ಮೋಸ್ಟ್ ಎಷ್ಟು ಮೀಟ್ರ್ ಬಂದು ಅಂತ ಲೆಕ್ಕೆಲ್ಲ. ಓ ಇಲ್ಲಿ ನೋಡ ಹಾಂ ಮೂಲ ಲೆಫ್ಟ್ ಬಣ್ಣ ಅದಾರೆ ಹೌದಾ. ಹೌದಾ ಅಲ್ಲ ಬೈಕ್ ಇತ್ತಲ್ಲ. ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಟೈಮ್ ನೋಡಕ್ಕೆ ಬರಲ್ಲ. ಅಂಚಿ ಒಡೆಗೆ ಹೋಗೋಣ ಅಂಚಿಗೆ. ಇದು ಒಂಥರ ಇಲ್ಲಿಂದ ಮುಂಚೆ ರೋಡ್ ಇಲ್ಲ ಡೆಡ್. ಓಕೆ ನಮ್ಮದು ಮೈನ್ ಫುಡ್ಡು ಇಸ್ಕೋ ಫ್ರೈ. ಹಾಂ ಅಂತ ರೈಸ್ ಮತ್ತು ಬಿರಿಯಾನಿ, ಕಬಾಬ್, ಜ್ಯೂಸು. ನಮ್ಮದು ಜ್ಯೂಸ್ ಬರ್ತಾಯಿದೆ. ನೈಸ್. ಶಾಲಿಮಾರ್ ಹೋಟೆಲ್ ಅಂತೇಳಿ. ಶಾಲಿಮಾರ್ ಅಂಕಲ್ ಅಂಜೇನು ಎಣ್ಣೆ ನಾವು ಅಂತ ಟಯರ್ ಇಲ್ಲ. ಓಕೆ
ಹೋಟೆಲ್ ಅನಿಲ್ ಹತ್ರ ಇದ್ದೀವಿ. ಇದು ಸಂಜೆ ತಿನ್ನೋದೆಲ್ಲ ಆಯಿತು. ಆ್ಯಕ್ಚುಲಿ ಇದಕ್ಕೆ ನಾವು ಇದು ಬಿಟ್ಟು ಬಂದಿದ್ವಿ, ಟೀ ಮಾಡೋದು. ಗ್ಯಾಸ್ ಎಲ್ಲ ಇಟ್ಕೊಂಡ್ಬಂದಿದ್ದೀವಿ, ಟೀ ಮಾಡೋದು ಬಿಟ್ಟು ಬಂದಿದ್ವಿ. ಸೊ ಇಲ್ಲೇ ಇವ್ರ ಹತ್ರ ಕೇಳಿ ಇವಾಗ ಅದು ಯುಟೆನ್ಸಿಲ್ ಇಟ್ಕೊಂಡು ಹೋಗ್ತಿದ್ದೀವಿ. ನಾಳೆ ಬೆಳಗ್ಗೆ ರಿಟರ್ನ್ ಮಾಡ್ತೀವಿ, ಇಲ್ಲೇ ತಿಂಡಿಗೆ ಬರ್ತೀವಿ, ಆವಾಗ ರಿಟರ್ನ್ ಮಾಡ್ತೀವಿ ಅಂತ ಕೊಟ್ಟರು. ಸೊ ಟೀ ಮತ್ತು ಮಿಲ್ಕ್ ಇದೆಲ್ಲ ತಗೊಂಡಿದ್ದೀವಿ. ಈಗ ಇನ್ನೇನಾದ್ರು ಅಲ್ಲಿ ಬಿಟ್ಟರೆ ಚಹಾ ಆಗೋದಿಲ್ಲ ಅಷ್ಟೇ. ಓಕೆ, ಲೆಟ್ಸ್ ಗೋ. ಇಲ್ಲಿಂದ ಸ್ವಲ್ಪ ಕಿಲೋಮೀಟರ್ ಆಗುತ್ತೆ ಒಳಗಡೆ. ತಿನ್ನೋದು ಜಾಸ್ತಿ ತಿನ್ನೋಕೆ ಹೋಗಿಲ್ಲ, ಅಲ್ಲಿ ತಿಂದು ಬಂದಿದ್ದಷ್ಟೇ ಮೇಲ್ಗಡೆ. ಸೊ ಜಸ್ಟ್ ಒಂದು ಪ್ಲೇಟ್ ನೀರು ದೋಸೆ ತಗೊಂಡ್ವಿ ಇಬ್ಬರಿಗೆ. ಆಮೇಲೆ ಅದೇ ಫುಡ್ ಸ್ವಲ್ಪ ಇಲ್ಲಿ ತಗೊಂಡಿದ್ದೀವಿ. ನಮ್ಮದು ಇದೆಲ್ಲ ಸ್ನ್ಯಾಕ್ಸ್ ಇದೆಲ್ಲ ಆಯಿತು. ಅಲ್ಲಿದೆಲ್ಲ ಪಾತ್ರೆ ಇಟ್ಕೊಂಡು ಇವಾಗ ಕ್ಯಾಂಪ್ ಸ್ಪಾಟ್ ಹೋಗ್ತಾಯಿದ್ದೀವಿ. ಓಹೋ ಒಂಜಿ ಲೆಫ್ಟಾ? ಎಂಟಿ ಪಿರವರು వచ్చి మొక్కలు తిక్కు దూరే ಚೂರು ಪಿರಕಂಥದ್ದು ಎದುರು ಹೋಯ್ತು. ಅಂಚ ಐಕ್ ಪಿರಬಲ್ಲ ಚೂರು ಪಿರಬಲ್ಲ ಅವು ಒಂಜಿ ಮಿತರ್ನೇಟ. ಯಾವ ಆತೆ ಇತ್ತೆ ಪೋ ಹೋಯ್ತು ಪೋ ಚೂರು ಆಕ್ಸಿಲೇಟರ್ ಕೋರಿ ಯಾವ పోపండి పో. ಗಾಡಿ ತುಂಬ ಬಾగుంది ಅರ್ಜೆಂಟು. ఇంక డౌట్ మూలతికి వెళ్ళాంప కొనపనా కొనాల నువ్వు ಮತ್ತೆ ಭಯಂಕರ ಓಕೆ ఉందా? ఏమిటి పోలా nu però già sì, no.
ಒಂಜಿ ಕಾಲಾಡ್ ರೋಡ್ ಇತ್ತು ಸ್ವಲ್ಪ. ಪೆತ್ತಾನ ಅಲ್ಲ ಅದ್ದಿ ಬಾರ್ದಿತ್ತು. ನಮ್ಮ ಆನೆದೆಲ್ಲ ತಿನ್ನು ಎಲ್ಲ ಮೇಪಡೋರ್ ಪುಣ್ ಗ್ಯಾರಂಟಿ ನಾವು. ಒಂದು ಬಾರ್ ಶೋಕೊಂಡು ಮಾತ್ರ ಭಯಂಕರ ಒಂಜಿ ವ್ಯೂ ಉಂಡು. ಒಂಜಿ ಫೋಟೋ ತೆತ್ತದು, ಒಂಜಿ ಫೋಟೋ ತೆತ್ತಿದ್ರು ಪೋಯಿ. ಸಾಯ್ದು ಟೈಮ್ ಲ್ಯಾಪ್ಸ್ ನಡೀತಾ ಇದೆ. ಅಲ್ಲಿ ಮರ ತುದಿಯಲ್ಲಿ ಅದು ದೊಡ್ಡ ಉದ್ದ ಕಡ್ಡಿಗೆ ವಿಡಿಯೋ 360. ಇಲ್ಲಿ ನಮ್ಮ ಬೈಕ್ ನಿಲ್ಲಿಸಿದ್ದೀವಿ. ಯಾವ ಅಡ್ವೆಂಚರ್ ಸಖತ್ತು ಕ್ರೇಜಿ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇವತ್ತು. ಒಂದರಿಂದ ಒಂದು ಅಲ್ಲೊಂದು ಹೋಗಿದ್ದು, ಅದೊಂದು ಟ್ರೈಲ್ ಎಲ್ಲೆಲ್ಲೆಲ್ಲ ಹೋಯ್ತು. ಇದು ಹೋಗಿದ್ದು ಆ್ಯಕ್ಚುಲಿ ಸಖತ್ ಕ್ರೇಜ್ ಇದೆ. ಇಲ್ಲಿ ಹೋದರೆ ಒಂಥರ ನೈಸ್ ವ್ಯೂ ಇದೆ ಇಲ್ಲಿಂದ. ಆಸಮ್. ನಮ್ಮ ಎಕ್ಸ್ಪಲ್ಸ್ ಮತ್ತು ಇದು ಒಳ್ಳೆ ರೆಸ್ಟ್ ಮಾಡ್ತಾ ಇದೆ. ಅವನು ಫುಲ್ ಇವತ್ತು ಅಡ್ವೆಂಚರ್ ರೈಡ್ ಮಾಡಿ ಫುಲ್ ಇವಾಗ NS ಮೋಸ್ಟ್ಲಿ ಮಾರಿ ಅಂತ ಗೊತ್ತಲ್ಲ. ನಿನ್ನ ಇದು ಎಲ್ಲರೂ ವಿಡಿಯೋ ಇದು ಚಾನಲ್ ಕೇಳ್ತಾ ಇದ್ದಾರೆ ಅಂತ ಓಪನ್ ಮಾಡಿದ್ಯಾ? ಮಾಡೋದ್ರಲ್ಲಿ ಇದ್ದೇನೆ, ನೋಡುವ. ಏನಿನ ಚಾನಲ್ ಪುದಾರಿ ಮಿಸ್ಟರ್ ಸಾಯಿ ಅಂತ ಚಾನಲ್ ಸೂನ್ ಲಾಂಚ್ ಮಾಡ್ತಾನೆ. ಮಾಡೋವಾಗ ನಿಮಗೆ ಅದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಫಾಲೋ ಮಾಡಿ. ಇಲ್ಲೊಂದು ಸನ್ಸೆಟ್ ನೋಡಿ ಟೈಮ್ ಲ್ಯಾಪ್ಸ್ ಇಟ್ಟಿದ್ವಿ. ಅಲ್ಲಿ ಪುಟ್ ದ ಟೈಮ್ ಲ್ಯಾಪ್ಸ್ ಇನ್ 3, 2, 1. ಸನ್ಸೆಟ್ ಆಯಿತು. ಸೊ ಇವಾಗ ಉದ್ದಕ್ಕೆ ಹೋಗ್ತಾ ಇರೋದು. ನಾನು ಕನೆಕ್ಟ್ ಮಾಡಲ್ಲ ಇಂಟರ್ಕಾಮ್. ರಿಸ್ಕ್. ಹಾಂ ಒಂದು ರಾಮೆಟ್ ಇತ್ತಿನಲ್ಲ. ಒಂದು ಅಪ್ಪುಜಿ ಬಾ
ನೆಟ್ಟೆ ಪಿಕಲ್ದು ರೋನ್ ಮ್ಯಾನ ಅಂತ ನೋಡು ಗಾಡಿ ಬಿಡ್ನಿ ಕೂಡಲೇ ರೈಟ್ಗೆ ಬರುವ ಹಾಂ ಓಕೆ ಕಾರ್ ತಿಕ್ಕೊಂಡು ఇది చేసి మార్లు आता ಸ್ಲೋ ಹೋಂಡನ್ನೇ ಕಿರಿಕಿರಿ ರೈಟ್ ಚೂರು ಹೋಗವಿರೋ ಸ್ಟ್ರೈಟ್ ಇಲ್ಲನಾ ಗಾಡಿ ಯಾರಲ್ಲ ಬರೋಡ ಕೊಂಚ ಅರ್ಧ ಗಂಟೆ ಬಿಡು ಮಾತ್ರ ಮತ್ತೆ ಅಂತೂ ಫುಲ್ಲು ಬಿಡ್ಲ ಗಾಡಿ ಫುಲ್ಲು ನೆಲಕ್ಕೆ ಬಿಡು ಮತ್ತೆ ನೋಡಪ್ಪಲ್ಲ ಬಿಜು ಒಂದು ಓಕೆ ಓಕೆ ಅಂದ ಉಂಟು ಬೈ ಓಕೆ ನೈಟ್ ರೀಚ್ ಆದ್ವಿ ಆಲ್ಮೋಸ್ಟ್ ಇಲ್ಲಿ ರೀಚ್ ಆಗೋವಾಗಲೇ ಒಂದು ಆಲ್ಮೋಸ್ಟ್ 8 ಆಗಿತ್ತು. ಸೊ ಇಲ್ಲೊಂದು ಕ್ಯಾಂಪ್ ಸ್ಪಾಟ್ ಥರ ಸಿಕ್ತು, ಒಳ್ಳೆ ಪ್ಲೇಸ್, ಒಂಥರ ಪ್ಲ್ಯಾನ್ ಬಿ ಥರ ಇಲ್ಲಿ ಹಾಕಿದ್ವಿ. ಈಗ ಆ್ಯಕ್ಚುಲಿ ಸಕ್ಕ ಚೆನ್ನಾಗಿದೆ, ಬಟ್ ನಾನು ಫ್ಲ್ಯಾಶ್ ಆಫ್ ಮಾಡಿದ ಕೂಡಲೇ ಏನು ಕಾಣಲ್ಲ, ನಮ್ಗೆ ಕಾಣ್ತಾ ಇದೆ ನಿಮಗೆ ಆ್ಯಕ್ಚುಲಿ ವೀಡಿಯೋದಲ್ಲಿ ಏನು ಕಾಣಲ್ಲ. ಇಲ್ಲೊಂದು ಫುಲ್ಲು ಇಡೀ ಸಿಟಿ ಫುಲ್ ರೌಂಡ್ ಆ ಕಡೆಯಿಂದ ಕಾಣ್ತಾ ಇದೆ. ಈಗ ಮೂನ್ ಈಗ ಮೇಲ್ಗಡೆ ಬರ್ತಾ ಇದೆ. ಇಲ್ಲೊಂದು ಒಳ್ಳೆ ಸ್ಟಾರ್ಟ್ ರೀಲ್ಸ್ ಎಲ್ಲ ನಾವು ಇದು ಮಾಡಿದ್ದೀವಿ. ಸೊ ಎಲ್ಲ ಆಯಿತು, ಒಂದು ಟೆಂಟ್ ಎಲ್ಲ ಸೆಟಪ್ ಆಗಿ ಇಲ್ಲ ಹೊರಗಡೆ ಕೂತಿದ್ದೀವಿ ಅಷ್ಟೇ. ಇಲ್ಲೊಂದು ನಾಯಿ ಬಂದಿದೆ ಆ್ಯಕ್ಚುಲಿ ನಮ್ಮ ಹತ್ರ, ಒಟ್ಟಿಗೆ ಇದೆ, ಇಲ್ಲೇ ನಿಂತ್ಕೊಂಡು ಸುತ್ತ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದೆ. ನೈಸ್, ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬಂತು. ಏನು ನಾಯಿ ಕರ್ಕೂರು ಮಂತದ ಹಿಂದೆ ಒಂದು ಬಲ್ಲು ಕಟ್ಟು ಬಂದಿನಿ ಕಟ್ ಮಾಡ್ದನ ಅಲ್ಲೇ ಬಲ್ಲು ತುಚ್ಚಿಗೆ ಬರ್ತದೆ. ಅಮೇಝಿಂಗ್ ವ್ಯೂ, ಸಕ್ಕ ಚೆನ್ನಾಗಿದೆ ಇಲ್ಲಿಂದ. ನಮ್ಮದು ಎಕ್ಸ್ಪಲ್ಸ್, ಈ ಕಡೆ ನಮ್ಮದು ಅಡ್ವೆಂಚರ್ 390 ಪ್ರೊಟೆಕ್ಟರ್ಸ್, ನಮ್ಮ ಟೆಂಟ್ ಇತ್ತು. ಒಂದು ನಾಯಿ ಇತ್ತು, ಅದು ಏನೋ ಕರ್ಕರು ಮಾಡ್ತಾ ಇತ್ತು, ನಾವು ಏನಂತ ಅನ್ಕೊಂಡು ಗೊತ್ತಿರಲಿಲ್ಲ. ಈಗ ನೋಡಿದರೆ ಇಲ್ಲಿ ಒಂದು ಇದು ಕಟ್ಟಿದ್ವಿ ಬೈಕಿಗೆ, ಅದನ್ನು ಕಚ್ಚಿ ತುಂಡು ಮಾಡಿದೆ.
ಟೀ ಪ್ರಿಪೇರ್ ಆಗ್ತಿದೆ ಇವಾಗ. ಯಾವಾಗ ಕೊಡಬೇಕು ಅಂತ ಸಾಯಿ ನಮ್ಮ ಮೈನ್ ಶೆಫ್. ನೀವೇ ಕ್ಲಾಂಟ ಕೂಡ ನೀವೇ ಜದಾತೆ ಹೌದದ ಐಸ್ ಕ್ರೀಮ್ ಇದೇ ಜನಗಳ ಪ್ರಾಬ್ಲಮ್. ಇಲ್ಲಿ ಕ್ಯಾಂಪ್ ಬರ್ತಾರೆ, ಇಷ್ಟು ಒಳ್ಳೆ ಲೊಕೇಶನ್, ಇಲ್ಲೆಲ್ಲ ತಿಂದು ಎಸ್ದು ಹೋಗ್ತಾರೆ. ಇಲ್ಲ ಅದೊಂಥರ ಪೇಪರ್ ಇದ್ದು ಅಲ್ಲಿ ನೋಡಿ ಪ್ಲಾಸ್ಟಿಕ್ ಇದು ಇದೆ ಲೋಟಗಳೆಲ್ಲ. ಅಟ್ಲೀಸ್ಟ್ ಇಲ್ಲಿ ಬಂದವರು ಯೂಶ್ವಲಿ ಒಂದು ವೆಹಿಕಲಲ್ಲೇ ಬಂದಿರ್ತಾರೆ, ಅದನ್ನೆಲ್ಲರೂ ಅದರಲ್ಲೇ ಹಾಕ್ಕೊಂಡು ಹೋಗ್ಬೋದು. ಈ ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮತ್ತು ಯಾರಿಗೂ ಬರದಾಗೆ ಮಾಡ್ತಾರೆ. ಯಾರು ಹಿತವರು ಈ ನಮ್ಮೊಳಗೆ. ಫುಲ್ ಉಂಡಿ ಪೆಟ್ರೋಲ್ ಫುಲ್ ದೋಷ ಒಂದಲ್ಲ. ಇದು ಹೋಟೆಲ್ ಅನಿಲ್ ಅಂತೇಳಿ. ನಾನು ಯಾವಾಗಲೂ ಇಲ್ಲಿ ಕೊಟ್ಟಿಗೆಹಾರದಿಂದ ಹೋಗುವಾಗ ಯೂಶ್ವಲಿ ಇಲ್ಲಿ ಬಂದು ಒಂದು ನೀರು ದೋಸೆ ತಿನ್ನೋದು. ಇದು ಆಲ್ಮೋಸ್ಟ್ ನೈಟ್ವರೆಗೂ ಓಪನ್ ಇರುತ್ತೆ, ಲೇಟ್ ನೈಟ್ವರೆಗೂ ಎಲ್ಲರೂ ಇಲ್ಲಿ ಬಂದು ತಿಂತಾರೆ. ಒಂದು ಸಕ್ಕ ಚೆನ್ನಾಗಿದೆ. ಎಲ್ಲ ಒಂಥರ ಚಿಕನ್ ಗಸಿ ತೊಗೋಬೋದು, ಇಲ್ಲಾರೆ ಫಿಶ್ ಇದು ತೊಗೋಬೋದು. ಸಕ್ಕ ಚೆನ್ನಾಗಿದೆ, ಎಷ್ಟು ತಿಂದರೂ ಸಾಕಾಗೋದಿಲ್ಲ. ಸೇಮ್ ಹೋಟೆಲ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕ್ಯಾನಡಾ ಬಂದಾಗ ಇಲ್ಲಿ ಎಷ್ಟು ತಿಂದಿದ್ದೀವಿ ಅಂದರೆ ಆಲ್ಮೋಸ್ಟ್ ಬೇಡ ಅಂತ ಒಂದು ಮಾತ್ರ ತಿಂತೀನಿ ಅಂತ ಹೇಳಿ ಆಲ್ಮೋಸ್ಟ್ ಒಂದು 9 ದೋಸೆ ತಿಂದಿದ್ದಾಳು ಅವಳು. ಬರ್ಬಾ, ಥ್ಯಾಂಕ್ಸ್.